ಹತ್ರಾಸ್ನಲ್ಲಿ ವಿದ್ಯಾರ್ಥಿ ನಾಯಕರನ್ನು ಬಂಧಿಸಿದ ಯೋಗಿ ಸರ್ಕಾರದ ವಿರುದ್ಧ ಮಂಗಳೂರಿನಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ವಿದ್ಯಾರ್ಥಿಗಳು ಬೃಹತ್ ರ್ಯಾಲಿ ಹಾಗೂ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಸಿಎಫ್ಐ ರಾಜ್ಯಾಧ್ಯಕ್ಷ ಅತಾವುಲ್ಲಾ ಪುಂಚಾಲಕಟ್ಟೆ ಮಾತನಾಡಿ, ಯುಪಿಎಯಿಂದ ನಮ್ಮ ಧ್ವನಿ ಅಡಗಿಸಲು ಸಾಧ್ಯವಿಲ್ಲ. ಹತ್ರಾಸ್ ಸಂತ್ರಸ್ತರಿಗೆ ಸಾಂತ್ವನ ಹೇಳಲು ತೆರಳುತ್ತಿದ್ದ 4 ವಿದ್ಯಾರ್ಥಿ ನಾಯಕರನ್ನ ಅನ್ಯಾಯವಾಗಿ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಈ ಮೂಲಕ ವಿದ್ಯಾರ್ಥಿ ನಾಯಕರನ್ನ ಬೆದರಿಸಲು ಯುಪಿ ಸರ್ಕಾರ ಪ್ರಯತ್ನಿಸಿದೆ. ಇದಕ್ಕೆ ನಾವು ಹೆದರುವುದಿಲ್ಲ. ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿ ದಾಳಿ ನಡೆಸಲಾಗುತ್ತಿದೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕೋಮು ಧ್ರುವೀಕರಣ ನಡೆಯುತ್ತಿದ್ದು, ಕೋಮು ಗಲಭೆಗೆ ಸಂಚು ರೂಪಿಸಲಾಗುತ್ತದೆ ಎಂದು ಆರೋಪಿಸಿದರು. ಅಲೋಶಿಯಸ್ ಕಾಲೇಜಿನ ಉದ್ಯಾನವನಕ್ಕೆ ಸ್ಟ್ಯಾನ್ ಸ್ವಾಮಿಯವರ ಹೆಸರು ಇಡಲು ತೀರ್ಮಾನ ಕೈಗೊಂಡಿದ್ದಾರೆ. ಇದನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಕೋಶಾಧಿಕಾರಿ ಸವಾದ್ ಕಲ್ಲರ್ಪೆ, ಅಶ್ವಾನ್ ಸಾದಿಕ್, ಕಣ್ಣೂರು ಮುಂತಾದವರು ಉಪಸ್ಥಿತರಿದ್ದರು. ಕಾನ್ಸ್ಪಿರೆನ್ಸಿಯಲ್ಲಿ ಹಿನ್ನೆಲೆಯಲ್ಲಿ ಧ್ವಂಸ ಮಾಡಲಿಕ್ಕೆ ಹೋಗಿದ್ದಾರೆ, ಅದೇ ರೀತಿ ಗಲಭೆ ಸೃಷ್ಟಿಸಲು ಮಾಡಲಿಕ್ಕೆ ಹೋಗಿದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಅವರನ್ನು ಜೈಲಿಗೆ ಹಾಕಲಾಗಿರುವಂತಹ ಒಂದು ವಿಚಾರವಾಗಿ ಇವತ್ತು ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರು ಇವತ್ತು ಜೈಲಿನಲ್ಲಿ ಕೊಲೆಯುವಂತಹ ಸಂದರ್ಭ ಬಂದೊದಗಿದೆ. ಬಹುಶಃ ಇಲ್ಲಿರುವಂತ ವಿದ್ಯಾರ್ಥಿಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂಥದ್ದು ಅತೀಕ್ ರಹಮಾನ್ ಆಗಿರ್ಬೋದು, ಮಸೂದ್ ಆಗಿರ್ಬೋದು, ಅದೇ ತರ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರೌಫ್ ಶರೀಫ್ ರವರಾಗಿರ್ಬೋದು. ಈ ಒಂದು ಯುಪಿಯಲ್ಲಿ ನಡೆದಂತ ಈ ಒಂದು ಕಾನ್ಸ್ಪಿರಸಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿರುವಂತದ್ದು ಇದು ಕೇವಲ ಹತ್ರಾಸ್ ಘಟನೆಗೆ ಸಂಬಂಧಪಟ್ಟಂತಹ ಪ್ರಕರಣ ಅಲ್ಲ ಎನ್ನುವಂಥದ್ದು. ಯಾಕಾಗಿ ನಮ್ಮ ನಾಯಕರನ್ನು ಇಲ್ಲಿ ಗುರಿಯಾಗಿಸಿದ್ದಾರೆ ಅಲ್ವಾ ವಿಚಾರವಾಗಿ ನಾವು ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಇದು ಕೇವಲ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಮಾತ್ರ ಗೊತ್ತಿರುವಂತ ವಿಚಾರ ಅಲ್ಲ. ಈ ಕಟ್ಟರ್ ಹಿಂದುತ್ವವಾದಿ ಅಂತ ಹೇಳಲ್ಪಡುವಂತ ಯೋಗಿಯ ಆಡಳಿತ ಬಂದ ನಂತರ ಒಂದಲ್ಲ ಒಂದು ವಿಧದಲ್ಲಿ ಈ ದೇಶದ ಮುಸಲ್ಮಾನರನ್ನು ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ಪ್ರಗತಿಪರರನ್ನು ಜರ್ನಲಿಸ್ಟ್ಗಳನ್ನು ಗುರಿಯಾಗಿಸಿರುವಂತಹ ಘಟನೆಗಳು ದಿನದಿಂದ ದಿನಕ್ಕೆ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಮಟ್ಟದ ನಾಯಕರನ್ನು ಬಂಧನ ಮಾಡುವ ಮುಖಾಂತರ ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂತಹ ಈ ಒಂದು ಚಳವಳಿಯನ್ನು ಇಲ್ಲದಾಗಿಸುವಂತ ಪ್ರಯತ್ನ ಫ್ಯಾಸಿಸ್ಟ್ ಸರ್ಕಾರ ಆಲೋಚಿಸುವುದಾದ್ರೆ ಅದರಷ್ಟು ಮೂರ್ಖತನದ ವಿಚಾರ ಬೇರೆ ಯಾವುದಿಲ್ಲ. ಇವತ್ತು ನಮಗೆ